ದೈನ ಮನಸ್ಸನು ಪೀಠನು ಏನೋ ಒಂದು ಮುತ್ತು ಮನಸ್ಸನ್ನು ಮಾತಲಿಪಡ ಒಂದು ಪತ್ತಪ್ಪೆ ಜೋಕುಲು ಕುಂಟಲ್ ಕಟ್ಟದ ಭಕ್ತಾಭಿಮನಿ ರಾಶಿವಲ್ಪ ಒಂದು ವಾರ್ಷಿಕದ ನೇಮೋತ್ಸವದ ಪ್ರಕಾರ ಅನ್ನಪ್ಪ ವಂಜುರ್ಲಿ ಪರ್ಪುರಾಯಣ ನೇಮ ಕೊರ್ಪಣ ಚಿತ್ರ ಖರ್ಚದ ಪ್ರಕಾರವು ಶಾಸ್ತ್ರ ತಪ್ಪೆಂಕಡ ಮಾನೆಬಡಾದಿಕ್ಕನರ ಕ್ಷಣಾಪನೆ ಮತ್ತೊಂದು ಈ ಅನ್ನಪ್ಪ ವಂಜುರ್ಲಿ ವಾಯುಪದ ಎಂಟನಿಂದ ಹುಟ್ಟು ಚರಿತ್ರೆಯ ಪ್ರಚಿತ್ತ ಯೋಗ ಎಂಕ್ಲೆಗಿಚ್ಚಿ ಅದರ ಒಂದು ಕಾಲರು ಚೇತನ ಧೋಪಯೋಗದಲ್ಲಿದ್ದು ಕಲಿಯುಗ ಬರ್ಪಂಚತ್ತ ಕೊಟ್ಟರು ಪಾರ್ವತಿ ಪರಮೇಶ್ವರನ ವರದಾನ ಪತ್ತೊಂದು ಪಂಚಮ ದೈವದಾರು ಭೂಮಿಗೆ ಜತ್ತರು ಅಕುಲು 4 ಜನ ಒಂಜಿ ದಿಕ್ಕು ಪೋನಗ ಈ ಜತ್ತನ ಚಿತ್ತ ದಿಕ್ಕು ನೆಲೆಯಾಡಿಕೊಂಡ ಪುಣ್ಯದ ಮಂಡಳು ನೆಲೆಯಾಗುಂತದು ಅಮ್ಮ ಬಲ್ಲಾಂದಿನ ಕೈಟಿತ್ತಿನ ಮೂಲ ಪ್ರಸಾದವನ್ನು ಸ್ವೀಕಾರ ಮಾಡುತ್ತದೆ ದೈವ ಮಟ್ಟನ ಚಾವರಿಗೆ ಬೋದು ಬೆರ್ಗಡನ್ನು ಲಕ್ಕುತ್ತಾನೆ ಚಿತ್ತ ಕಾಲ ಆಗ ನಿನ್ನ ಹುಟ್ಟು ಚರಿತ್ರೆಯನ್ನು ಏತು ಪನ್ನಲ 7 ಇರುಳು 7 ರಾತ್ರಿ ಪನ್ನಲ ಮನೆಗಳು ಬರಿಸಲ್ಲ ಸಾಧ್ಯ ಅವಳ ಸಿಲ್ಲಾಲ ಪುಣ್ಯದ ಮಣ್ಣುಗೂ ಒಲ್ತು ಬತ್ತ ಎಂಚ ಬತ್ತ ಅಂತ ಕೆನ್ನಲ 1000 ಜನ ತಿರುಗುನ ಬೀದಿರಿತ್ರ ಮಾಯ ಪಡಕಲ್ಲದ ಪೀಡೊಡುತ್ತಿನ ಮಾಯ ರಾಮದೇವರಿತ್ತಂಚಿತ್ತ ದೇವದಂಚಿತ್ತ ಎಂಕಲಿಗೆ ಮಾಯಾವಲಿ ಬರುವೆ ಆಯ್ಗೊಂಜು ಉಂದುಕೋಡು ಕತ್ತಪ್ಪೆ ಜೋಗುಲು ಒಂಜಪ್ಪೆ ಜೋಗುಲು ಅದು ಉಂದುದು ಗುಡಿಗೋಪುರನಾದ ಕಟ್ಟದು ನೇಮನರ್ತನ ಕೊಡೊಂದು ಬತ್ತನ ಕಾಲ ಒಂದು ಅಂಚಾರ್ಬೋದು ಪೂಬಾರ್ದು ಪತ್ತಪ್ಪೆ ಜೋಗುಲು ಪ್ರಾರ್ಥನಾ ಮಲ್ಪುಣಿಸಿನ ಶುಭ ಮುಹೂರ್ತದ ಗರಿಗಿಡು ಇನ್ನಿತ್ತ ದಿನಟ್ಟು ನಿನ್ನ ಪದ್ಮದ ಪೀಠೋರಿತ್ರ ಮಾಯನು ಮುಕ್ಕಣ್ಣ ಮೂಜಿ ಕನ್ನಡು ನೆಲಮಲ್ಪವೊಂದು ಮೂಜೆಸಳು ಪಿಂಗಡು ಆವನ ಒಂದು ಪತ್ತಪ್ಪೆ ಜೋಕುಲ್ನ ಭಕ್ತಿನೋದು ಮುರಿಯೊಂದು ಮನ್ನದ ಕರೆನದು ಮುರಿಯೊಂದು ಧರ್ಮ ಪ್ರಕಾರದು ಮನಮಂಚ ಅನ್ಬೋದು ಮತ್ತೆ ಪೂರ್ಣವಾದ ಮುಕ್ಕಾಲು
Yeah.